ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನವದನದಲ್ಲಿ ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ನನ್ನ ಕಿವಿ ಸರಿ ಹೌದೇನು ಎಲ್ಲ ಮಾತಾಡಿದ್ರೆ ಸಾಕು. ಚೋಟು ದೂರದಲ್ಲಿ ನಾವು ಬರುವುದನ್ನು ಕಂಡು ಯಾರಾದರೂ ಇದ್ರು ಕೂಡ ಹೆದರಿಕೆಯಿಂದ ಅಲ್ಲಲ್ಲಿ ಯಾವುದೇ ಇನ್ನಷ್ಟಕ್ಕೆ ಲೀಲಾಜಾಲವಾಗಿ ಈ ಜಲದ ಮೇಲೆ ಇದ್ದು ಕುಳಿತುಕೊಂಡು ನಮ್ಮನ್ನು ನೋಡಿ ಕಿರಣಾಗೇನು ಬೀಳ್ತಾ ಇದ್ದಾರೆ. ನಾವೇನು ಹಾಸ್ಯದ ಬಿಳಿಯ ಅಂತ ಹೇಳುವುದಿತ್ತು. ನಾವು ಚಂದ ಮೊದಲು ಕಂಡ ಅಂತ ಮತ್ತೇನು ಮೊದಲು ನೋಡಿದ ಮೊದಲು ಕಂಡ ಪ್ರಾಣಿ ಮೈ ಬಣ್ಣ ಬಿಳಿ ಬಿಳಿ ಭಯದಿಂದ ನಿನಗೆ ಭಯದ ಸಂತಾನವೇ ಮತ್ತೆ ನಾನು ತೋರಿಸ್ತೇನೆ. ಹೌದೇ ಕುಳಿತುಕೊಂಡಿದ್ಯಲ್ಲ ಮೊದಲು ಕಂಡ ಪ್ರಾಣಿ ಎಲ್ಲಿದೆ ಹೇಳಿದ್ರಿ ಇಲ್ಲದೆ ನಾವು ಯಾರು ನೀವು ಯಾರು ನಾವೇ